ಧರ್ಮಗಳ ದೇವರಿಗೂ ಅವರದೇ ಆದ ಪುರಾತನ ಇತಿಹಾಸ ಹಿನ್ನೆಲೆಗಳಿರುತ್ತವೆ. ಅದರಲ್ಲೂ ತ್ರೇತಾಯುಗದಲ್ಲಿ ಕ್ಷತ್ರಿಯ ಸಂಹಾರಕ ಭಗವಾನ್ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಹಲವಾರು ಕಾರಣಿಕದ ದೈವಗಳು ಪಾವಿತ್ರತೆಯನ್ನ ಹೊಂದಿರುವ ದೇವಾಲಯಗಳು ಇವೆ. ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವ ಸಂಗತಿಗಳು ದೇವರ ಅನುಗ್ರಹದಿಂದ ಇಲ್ಲಿ ನಡೆದು ಹೋಗಿದೆ. ಇಂತಹ ಪ್ರತಿಯೊಂದು ಪವಿತ್ರ ದೇವಾಲಯಗಳ ಇತಿಹಾಸವನ್ನ ವೀಕ್ಷಕರಿಗೆ ತಿಳಿಸುವಂತಹ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಇವತ್ತು ನಾವು ನಿಮಗೆ ತೋರಿಸುವಂತಹ ದೇವಸ್ಥಾನ ಸುಮಾರು 400 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಅತ್ಯಂತ ಪುರಾತನ ದೇಗುಲ. ಈ ದೇಗುಲದ ಇತಿಹಾಸವೇನು, ಇಲ್ಲಿ ದೇಗುಲದ ವಿಶೇಷತೆ ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಸಾಕು, ದೇಶದೆಲ್ಲೆಡೆ ಹೆಸರುವಾಸಿಯಾದ ಚಿರಪರಿಚಿತ ಪ್ರದೇಶ. ಇಲ್ಲಿನ ಉದ್ಯಮ, ವೈದ್ಯಕೀಯ ವ್ಯವಸ್ಥೆ, ಶಿಕ್ಷಣ ಕ್ಷೇತ್ರ, ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಉತ್ಸವಗಳು, ಪ್ರವಾಸಿ ಸ್ಥಳಗಳು, ಕಾರಣಿಕದ ದೈವಗಳು, ಪುರಾತನ ಇತಿಹಾಸವನ್ನ ಹೊಂದಿರುವಂತಹ ಸುಂದರ ದೇವಾಲಯಗಳು ನೆಲೆಗೊಂಡಿರುವ ಹಿನ್ನೆಲೆಯಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆ ದೇಶದೆಲ್ಲೆಡೆ ಅಲ್ಲದೆ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದೆ. ದೇವಾಲಯಗಳು ಸ್ಥಾಪಿತವಾಗಿರುವುದೇ ಗ್ರಾಮ ರಾಷ್ಟ್ರಗಳ ಕ್ಷೇಮಾಭಿವೃದ್ಧಿಗಾಗಿ. ಹೌದು, ಅಂತಹ ಒಂದು ವಿಶೇಷ ದೇಗುಲವನ್ನ ನಾವು ಈ ದಿನ ನಿಮಗೆ ಪರಿಚಯಿಸುತ್ತಿದ್ದೇವೆ. ಅತ್ಯಂತ ಪುರಾತನ ಕಾಲದಿಂದಲೂ ಪವಾಡಗಳನ್ನ ಸೃಷ್ಟಿ ಮಾಡುತ್ತಿರುವಂತಹ, ತನ್ನ ಕಾರಣಿಕದಿಂದ ವೈಶಿಷ್ಟ್ಯವನ್ನ ಹೊಂದಿರುವಂತಹ ದೇಗುಲವೇ ಉಳಿತೋಡಿ ಶ್ರೀ ಷಣ್ಮುಖ ದೇವಸ್ಥಾನ, ಹಿರೇಪಂಡಾಡಿ, ಉಪ್ಪಿನಕಡೆ. ಈ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಿಂದ ಸುಮಾರು 58 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ಮುಂದೆ ಸಾಗಿದರೆ ಉಪ್ಪಿನಕಡೆ ಎಂಬ ಪುಟ್ಟ ಊರು ಸಿಗುತ್ತೆ. ಪ್ರಾಚೀನ ತೀರ್ಥ ಕ್ಷೇತ್ರಗಳಲ್ಲಿ ಒಂದಾದ ಕುಮಾರಧಾರ ನದಿ ತೀರದಲ್ಲಿದೆ ಈ ಸುಂದರ ದೇವಳ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತಹ ದೋಷಗಳ ಪರಿಹಾರ ಕಾರ್ಯವು ಇದೀಗಾಗಲೇ ಮುಗಿದು ಹೋಗಿದೆ. ಆದ್ದರಿಂದಲೇ ಗ್ರಾಮಸ್ಥರ ಮನಶಾಂತಿಗಾಗಿ ಪುನಃ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶವನ್ನ ಮಾಡಬೇಕೆಂಬ ಸಂಕಲ್ಪವನ್ನ ದೇಗುಲ ಮಂಡಳಿ, ಊರ ಪರವೂರ ಭಕ್ತರು ಸೇರಿ ನಿರ್ಧಾರವನ್ನ ಕೈಗೊಂಡ ಹಿನ್ನೆಲೆಯಲ್ಲಿ ಶಿಲೆಗಲ್ಲುಗಳ ಮೆರವಣಿಗೆಯು ಊರ ಪರವೂರ ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. स्वामी बुधाय भोगीश्वराय मोक्षदायक भुवनेश्वराय मोक्षदायक भुवनेश्वराय शाश्वताय षण्मुखाय शाश्वताय षण्मुखाय उग्राय मुरगेश्वराय स्वामी बुद्धाय भोगीश्वराय उग्राय मुरगेश्वराय
भोगीश्वराय स्वामी बुधाय भोगीश्वराय उग्राय उरगेश्वराय स्वामी बुधाय भोगीश्वराय मोक्षदायक भुवनेश्वराय मोक्षदायक भुवनेश्वराय शाश्वताय षण्मुखाय शाश्वताय षण्मुखाय उग्राय उरगेश्वराय स्वामी बुधाय ಮಹಾಕಾಳಿ ಆ ದೇವರಿಗೆ ನಮಸ್ಕರಿಸ ಒಂದು ಇನಿ ನಾವು ಮಾಂತ ನಂಬಿಕೆ ಶ್ರದ್ಧೆಗೆ ಮಾಧ್ಯಮರಾಯನಂಚಿನ ನಮ್ಮ ಬಂಡಾಡಿತ ಗ್ರಾಮ ದೇವರಾಯನಂಚಿನ ಕುಳತ್ತೋಡಿ ಸುಬ್ರಹ್ಮಣ್ಯಗೆ ಅಡ್ಡ ಬರುವಂತೂ ಇನಿ ಈ ಒಂಜಿ ಶಿಲೆ ಪೂಜನ ಮಲ್ತದ ಆ ಒಂಜಿ ಶಿಲೆನೆ ಕುಳತ್ತೋಡಿ ಸುಬ್ರಹ್ಮಣ್ಯ ದೇವರಿಗೆ ಅರ್ಪಣೆ ಮಲ್ಪಂಚಿನ ಈ ಒಂಜಿ ಶುಭ ಸಂದರ್ಭ ದೈವ ಸ್ವರೂಪಿ ಪಂಡದ ನಮ್ಮ ತೂವಂತುಲ್ಲ ಐಟ್ಲ ದೇವರೆಂಟು ತೂಪುನಂಚಿನ ಒಂಜಿ ಧರ್ಮ ನಮ್ಮವು ಅಂಚ ಇನಿ ಆ ಶಿಲೆಟ್ಲ ಇನಿ ಭಗವಂತನ ತೂಪುನಂಚಿನ ಸಂದರ್ಭ ಶಿಲೆಗೆ ಪೂಜೆ ಮಲ್ತದ ಇಡೀ ನಮ್ಮ ಏಳಿಗೆ ಆವಡು ಆ ಇಡೀ ಹಿಂದೂ ಸಮಾಜ ಅಭಿವೃದ್ಧಿ ಆವಡು ಹಿಂದೂ ಸಮಾಜದ ಪ್ರತಿಯೊಂದು ವ್ಯಕ್ತಿಲ ಸ್ವಾಭಿಮಾನಡು ಬದುಕೋಡು ಮಕ್ಕಳ ದೃಷ್ಟಿಡು ಹೊಸ ನಮ್ಮ ಪೂಜೆ ಮಂತದ ಹಿರೇಬಂಡಾಡಿದ ಆ ಮಾಂತ ನಮ್ಮ ಕೃಷಿ ನಂಬುದಿ ಪುರಂಚಿನ ಕೃಷಿ ಕುಟುಂಬದ ಬಂಧುಲು ನಮ್ಮ ಕೃಷಿತ ಒಟ್ಟಿಗೆ ನಮ್ಮ ಬದುಕುಲ ಏಳಿಗೆ ತೂವಡು ಮಕ್ಕಳ ದೃಷ್ಟಿಡು ಆ ಸುಬ್ರಹ್ಮಣ್ಯನ ಅಪೇಕ್ಷಿತ ಮಿತ್ತೆ ಭಗವಂತೆ ಅಪೇಕ್ಷೆ ಮಲ್ಪಂತೆ ಭಗವಂತನ ಅಪೇಕ್ಷೆದ ಮಿತ್ತೆ ಪ್ರತಿಯೊಂಜಿಲ ಆಪಣ ಇದೆ. ಸರ್ವೇಭ್ಯೋ ನಮಃ. ಈ ಮಣ್ಣಡು ಬರದಿನ ಹುಲಿನ ತಿನ್ನದು ಮಣ್ಣಡು ಮಣ್ಣಾದು ಪೋಪುನ ನಾಲ್ದಿಂದ ಬದುಕಡ ನಮ್ಮ ಎಂಚ ಉಪ್ಪೋಡು ಎಂಚ ನಲಿಪೋಡು ಎಂಚ ಬುಲೆಯೋಡು ಪಂಡದು ಒಡಿತನಾಥ್ ವೇದಾಂತಿಲು ದುಂಬದಾಕಲು ಪಂತು ಬರ್ತೇವೆ. ಐಟು ಒಂಜಿ ದೇವಾಲಯ 100 ವರ್ಷದ ಪಿರಾವಡು ಇತ್ತಿನ ಹಾಕ್ಲತ್ತೆ ಎಂಕ್ಲು ಅಥವಾ 100 ವರ್ಷ ಮುಂಬಡು ಐಟ್ಲ ಉಪ್ಪುನ ಹಾಕ್ಲತ್ತೆ ಎಂಕ್ಲು ಇದಿ ದಾದ ಮಲ್ಪೋಡು ಪಂಡ ದುಂಬದಾಕಲು ಮಲ್ತಿ ಬರ್ತಿನ ಬಡವಳಿನ ನನ್ನ ಬರ್ಪನ ಜೋಕ್ಲೆಗೆ ಮಲ್ತು ಬರೋಡು ಐಕ್ ನವೀಕರಣ ಬಹಳ ಅಗತ್ಯ. ಕುಸುಮದ ಸೌಗಂಧ ಗಾಳಿ ನಿನಗೆ ಸಹಸ್ರನಾಮದ ಮಂತ್ರಾರ್ಚನೆಯು ನಿನಗೆ ಭಕ್ತ ಮನದ ನೀರಾಜನ ಸೇವೆಯು ನಿನಗೆ ಭಕ್ತ ಮನದ ನೀರಾಜನ ಸೇವೆಯು ನಿನಗೆ ಶುಭ ಸುಪ್ರಭಾತ ನಿನಗೆ ಸ್ವಾಮಿ ಶುಭ ಸುಪ್ರಭಾತ ನಿನಗೆ ಶುಭ ಸುಪ್ರಭಾತ ನಿನಗೆ. ಬ್ರಹ್ಮನ ಬಂಧಿಸಿ ಪ್ರಣವವರಿತವನೆ ಶರಣು ರುದ್ರ ಪಾರಾಯಣ ಬಯಸೋ ಕುಮಾರನೆ ಶರಣು
ಬ್ರಹ್ಮನ ಬಂಧಿಸಿ ಪ್ರಣವವರಿತವನೆ ಶರಣು ರುದ್ರ ಪಾರಾಯಣ ಬಯಸ್ವ ಕುಮಾರನೆ ಶರಣು ಗಂಧ ಚಂದನದ ಅಭಿಷೇಕವು ನಿನಗೆ ಗಂಧ ಚಂದನದ ಅಭಿಷೇಕವು ನಿನಗೆ ಅಂತರಂಗದ ಆತ್ಮಾರತಿಯು ನಿನಗೆ ಅಂತರಂಗದ ಆತ್ಮಾರತಿಯು ನಿನಗೆ ಶುಭ ಸುಪ್ರಭಾತ ನಿನಗೆ ಸ್ವಾಮಿ ಶುಭ ಸುಪ್ರಭಾತ ನಿನಗೆ ಷಣ್ಮುಖ ದೇವಳದ ಬ್ರಹ್ಮಕಲಶೋತ್ಸವ ಯಾವಾಗ ನಡೆಯುತ್ತೆ? ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರದ ಕಾರ್ಯಗಳು ಹೇಗೆ ನಡೆಯುತ್ತೆ? ಎಲ್ಲವನ್ನ ತಿಳಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ದೈವದೇವರು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸುಮಾರು 400 ವರ್ಷಗಳ ಇತಿಹಾಸವಿರುವ ಈ ಪುಣ್ಯ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದವರು ಅನೇಕರು. ಮಹಾದಾನಿಗಳ ಕೃತಾರ್ಥವಾಗಿ ದೇಗುಲದ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ನಡೆಯುತ್ತಿದೆ. ವಿಶ್ವ ಪ್ರಸಿದ್ಧ ಶ್ರೀ ಸಹಸ್ರಲಿಂಗೇಶ್ವರ ದೇಗುಲದಿಂದ ಊರ ಪರಪೂರ ಪ್ರಮುಖರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಹೊರಟ ಶಿಲೆಕಲ್ಲುಗಳ ಮೆರವಣಿಗೆ ಶ್ರೀ ಷಣ್ಮುಖ ದೇವಸ್ಥಾನ ಹಿರೇಬಂಡಾಡಿಯಲ್ಲಿ ಸಮಾಪನಗೊಂಡಿತು. ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಪುರಾತನ ಕಾಲದಿಂದಲೂ ದೈವ ದೇವರ ಪವಾಡಗಳು ಪ್ರಸಿದ್ಧತೆಯನ್ನ ಪಡೆದುಕೊಂಡಿದೆ. ಭವ್ಯ ಪರಂಪರೆಯ ಸಿರಿ ಸಂಪತ್ತಿನ ದಕ್ಷಿಣ ಕನ್ನಡ ಜಿಲ್ಲೆ ಪರಶುರಾಮ ಸೃಷ್ಟಿಯ ತುಳುನಾಡೆಂದೇ ಪ್ರಖ್ಯಾತಿಯನ್ನ ಪಡೆದಿದೆ. ತುಳುನಾಡು ಹಲವು ನಂಬಿಕೆ ಆಚರಣೆಗಳ ಬೀಡು. ತುಳು ಜನರ ಧಾರ್ಮಿಕ ಆಚರಣೆಯಲ್ಲಿ ಭೂತಕೋಲಕ್ಕೆ ಭವ್ಯ ಪರಂಪರೆ ಇದೆ. ಆದ್ದರಿಂದಲೇ ಧಾರ್ಮಿಕ ಆಚರಣೆಗಳನ್ನ ಆಚರಿಸಲಾಗುತ್ತದೆ. ಉಪ್ಪಿನಕಡಿಯ ಗ್ರಾಮೀಣ ಭಾಗದಲ್ಲಿ ಸೊಗಸಾಗಿ ನಿರ್ಮಾಣಗೊಂಡು ಭಕ್ತರನ್ನ ಸಲಹುತ್ತಿರುವ ದೇವಾಲಯದ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ. ದೇಗುಲದ ಪ್ರತಿಯೊಂದು ದೇವತಾ ಕಾರ್ಯಗಳಿಗೂ ಭಕ್ತರು ಸಾರ್ವಜನಿಕರು ಪೂರ್ಣ ರೀತಿಯಲ್ಲಿ ಸಹಕಾರ ನೀಡಿ ಗ್ರಾಮದ ಕಾರುಣಿಕದ ದೇವರ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ. ಇದೀಗಾಗಲೇ ಊರ ಪ್ರಮುಖರ ಪೂರ್ಣ ಸಹಕಾರದೊಂದಿಗೆ ದೇಗುಲದ ಎಲ್ಲಾ ಕಾರ್ಯಗಳು ಅಚ್ಚುಕಟ್ಟಾಗಿ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರಿದೆ. ಕುಕ್ಕೆಯ ದೇವ ಸುಬ್ರಾಯ ಗೌರಿಯ ಪುತ್ರ ಶರಣಯ್ಯ ಗೌರಿಯ ಪುತ್ರ ಶರಣಯ್ಯ ಆವಾಗಿ ಬಂದ ಮಹನೀಯ ಶರಣಯ್ಯ ಸ್ವಾಮಿ ಸುಬ್ರಾಯ ಶರಣಯ್ಯ ಸ್ವಾಮಿ ಸುಬ್ರಾಯ ಕುಕ್ಕೆಯ ದೇವ ಸುಬ್ರಾಯ ಗೌರಿಯ ಪುತ್ರ ಶರಣಯ್ಯ ಗೌರಿಯ ಪುತ್ರ ಶರಣಯ್ಯ ಆವಾಗಿ ಬಂದ ಮಹನೀಯ ಶರಣಯ್ಯ ಸ್ವಾಮಿ ಸುಬ್ರಾಯ ಶರಣಯ್ಯ ಸ್ವಾಮಿ ಸುಬ್ರಾಯ ನವಿಲ ವಾಹನ ಸಂದಯ್ಯ ಶರಣಯ್ಯ ಸುಂದರ ವದನ ಶರಣಯ್ಯ ಸ್ಕಂದಯ್ಯ ಮಂಗಳ ಚರಣ ಸ್ಕಂದಯ್ಯ ಶರಣಯ್ಯ ನೀರಜನಯನ ಶರಣಯ್ಯ ಸ್ಕಂದಯ್ಯ ಆರು ಮುಖದ ಸ್ವಾಮಿ ಸುಬ್ರಾಯ ಆನಂದ ರೂಪ ಶರಣಯ್ಯ ಆರು ಮುಖದ ಸ್ವಾಮಿ ಸುಬ್ರಾಯ ಆನಂದ ರೂಪ ಶರಣಯ್ಯ
ಧ್ವಜನೇ ಸ್ಕಂದಯ್ಯ ಶರಣಯ್ಯ ಶಿವನ ಕಂದನೇ ಶರಣಯ್ಯ ಸ್ಕಂದಯ್ಯ ವಳ್ಳಿ ಪ್ರೀತನೇ ಸ್ಕಂದಯ್ಯ ಶರಣಯ್ಯ ಶ್ರೀವಳ್ಳಿ ಗಣಪನ ತಮ್ಮನ ಶರಣಯ್ಯ ಅಯ್ಯಪ್ಪ ಸೋದರ ಸುಬ್ರಾಯ ಪ್ರಣವದ ಅರ್ಥವ ಅರಿತವನೇ ಹಿರೇಬಂಡಾಡಿ ಪುತ್ತೂರು ತಾಲೂಕಿನ ಹಿರೇಬಂಡಾಡಿಗಂತ ಕುಗ್ರಾಮ ಆಗಿತ್ತು. ಈಗ ನಮ್ಮೆಲ್ಲರ ಒಂದು ದೊಡ್ಡ ಒಂದು ಮನಸ್ಸಿನಿಂದ ಸುಗ್ರಾಮವಾಗಿ ಬೆಳೆದು ಸುಬ್ರಹ್ಮಣ್ಯ ದೇವರು ವಿಶೇಷವಾದಂಥ ಒಂದು ಆದೇಶವನ್ನು ಇಲ್ಲಿ ಕೊಟ್ಟು ಈ ರೀತಿಯಲ್ಲಿ ಮಾಡಿ ನಿಮ್ಮನ್ನು ನಾನು ಬೆಳಗಿಸ್ತೇನೆ ಅಂತ ಒಂದು ಆಶಯದಿಂದ ಈ ಸುಬ್ರಹ್ಮಣ್ಯ ದೇವರ ಸೇವೆ ಮಾಡುವಂಥ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಹಿಂದೆ ಈ ಸುಬ್ರಹ್ಮಣ್ಯ ದೇವಸ್ಥಾನ ಬರೀ ಅಜೀರ್ಣಾವಸ್ಥೆಯಲ್ಲಿತ್ತು. ಇದೇ ಊರಿನವರನ್ನು ಆಶಯದಿಂದ ಜೀರ್ಣೋದ್ಧಾರವಾಗಿ ಬೆಳೆದು 2001ರಲ್ಲಿ ಬ್ರಹ್ಮಕಲಶವಾಗಿ 18 ವರ್ಷಗಳು ಸಂದು 18 ವರ್ಷ ಬ್ರಹ್ಮಕಲಶವ ಆಗದೆ ಇಡಬಾರದಂತೆ 12ನೇ ವರ್ಷಕ್ಕೆ ಆ ಒಂದು ಶಿಥಿಲವಾದಂಥ ಒಂದು ಸ್ಥಳವನ್ನು ನೋಡಬೇಕಾಗಿ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಬೇಕಾಗಿ 12 ವರ್ಷಕ್ಕೊಮ್ಮೆ ವಾಸ್ತು ಪೂಜೆ ಮಾಡಿ ವಾಸ್ತುವಿನ ಚರ ಆದರೆ ಸ್ಥಿರ ಮಾಡಿಕೊಳ್ಳಿ ಅಂತ ಶಾಸ್ತ್ರ ಹೇಳ್ತಾ ಉಂಟು. ಹಾಗೆ ದೇವಸ್ಥಾನದಲ್ಲಿ ವಾಸ್ತು ಚರ ಆದರೆ ಇಲ್ಲಿ ಕಾರಣಿಕ ಸಾನ್ನಿಧ್ಯ ಅಂತ ಕಡಿಮೆ ಆಗ್ತದೆ ಅಂತ ಶಾಸ್ತ್ರ ಹೇಳ್ತಾ ಉಂಟು. ಆ ಪ್ರಕಾರವಾಗಿ 18ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ನಮ್ಮೆಲ್ಲರ ಆಶೆಯಿಂದ ಆ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾದಂಥ ಶಿಲಾಮಯ ಗುಡಿ ನಮಸ್ಕಾರ ಮಂಟಪವನ್ನು ಕಲ್ಲಿನಲ್ಲೇ ಮಾಡಬೇಕು ಅಂತ ಸುಬ್ರಹ್ಮಣ್ಯ ದೇವರ ಆದೇಶ ಆಗಿದೆ. ಆ ಆದೇಶವನ್ನು ತಲೆಯಲ್ಲಿ ಹೊತ್ತು ತಿರುಗುತ್ತಾ ಇದ್ದೇವೆ ನಾವು. ಅದಕ್ಕೆ ಬೇಕಾಗಿ ಮನೆ ಮನೆಗೆ ಸಂಚರಿಸಿ ಮನೆಯ ಜನರನ್ನು ಒಲಿಸಿಕೊಂಡು ಅದಕ್ಕೆ ಬೇಕಾದ ಧನ ಸಂಗ್ರಹ ಅದಕ್ಕೆ ಬೇಕಾದ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ. परमात्मा सत्यस्वरूप प्रसन्नाय प्रत्यक्षाय परमात्मा सत्यस्वरूप प्रसन्नाय प्रत्यक्षाय पूजाय परमश्रेष्ठाय पूजाय परमश्रेष्ठाय
ಜನಾರ್ದನ ಶಾಂತಡ್ಡ. ನಾನು ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷನಾಗಿದ್ದು, ಈ ದಿನ ನಮ್ಮ ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಾರಂಭ ಉಪ್ಪಿನಗಡಿಯಿಂದ ಶಿಲೆಯ ಮೆರವಣಿಗೆ ಉಪ್ಪಿನಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನದಿಂದ ವಾಹನ ಮೂಲಕವಾಗಿ ಷಣ್ಮುಖ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅಭೂತಪೂರ್ವ ಜನಸಂದಣಿಯಲ್ಲಿ ನಡೆದಂಥ ಸಭಾ ಕಾರ್ಯಕ್ರಮ. ಅದರಲ್ಲಿ ನಾವು ದೇವಸ್ಥಾನದ ಜೀರ್ಣೋದ್ಧಾರ ಬಗ್ಗೆ ಊರವರಲ್ಲಿ ವಿನಂತಿಸಿಕೊಂಡು ಅವರ ಒಳ್ಳೆಯ ಸದಾಭಿಪ್ರಾಯವನ್ನು ಕೇಳಿಕೊಂಡು ಮುಂದುವರಿದು ಮುಂದಿನ ಈ ಜೀರ್ಣೋದ್ಧಾರದ ವ್ಯವಸ್ಥೆಯು ವ್ಯವಸ್ಥಿತ ರೀತಿಯಾಗಿ ಆಗಿ ಬ್ರಹ್ಮಕಲಶವು ಭಾಳ ಸುಸೂತ್ರವಾಗಿ ನಮ್ಮ ಊರಿನ ಬ್ರಹ್ಮಕಲಶ ಅದೇ ರೀತಿ ಜೀರ್ಣೋದ್ಧಾರವು ಊರಿಗೆ ಮಾದರಿಯಾಗಿ ಇರಲಿ. ನನ್ನ ಹೆಸರು ದೇವ ಪೂಜಾರಿ. ನಾನು ಸರ್ಕಾರದ ಆದೇಶದ ಪ್ರಕಾರ ದೇವಸ್ಥಾನ ಸಮಿತಿ ಅಧ್ಯಕ್ಷನಾಗಿರುತ್ತೇನೆ. ಈ ದೇವಸ್ಥಾನವು ಅತಿ ಪ್ರಾಚೀನವಾದ್ದು, ಅಂದರೆ ಸುಮಾರು 500 ವರ್ಷಗಳ ಇತಿಹಾಸ ಇದೆ. ಈಗ ಶಿಥಿಲಾವಸ್ಥೆಯಲ್ಲಿ ಇರುವುದರಿಂದ ನಾವು ಊರಿನವರೆಲ್ಲ ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸುವಂಥ ಒಂದು ಪ್ರಕ್ರಿಯೆಗೆ ಮಾಡಿರುತ್ತೇವೆ. ಅದರಂತೆ ಈ ದಿನ ಉಪ್ಪಿನಂಗಡಿ ಸಹಸ್ರಲಿಂಗ ದೇವಸ್ಥಾನದಿಂದ ಶಿಲಾಕಲ್ಲುಗಳನ್ನು ಮೆರವಣಿಗೆ ಮುಖಾಂತರ ಇಲ್ಲಿಗೆ ತಂದಿರುತ್ತೇವೆ. ನನ್ನ ಹೆಸರು ಸತೀಶ್ ಎನ್ ಶೆಟ್ಟಿ. ನಾನು ಈ ಊರಿನ ಗ್ರಾಮಸ್ಥನಾಗಿರುತ್ತೇನೆ. ನಾನು ಈ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ಇಲ್ಲಿ ದೇವಸ್ಥಾನದ ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ತೊಡಗಿರುತ್ತೇನೆ. ಅದೇ ಇವತ್ತಿನ ಈ ಕಾರ್ಯಕ್ರಮವು ಬಹಳ ಖುಷಿ ತಂದಿದೆ ನಮಗೆ. ಏಕೆಂದರೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿದೆ. ಇದೆಲ್ಲ ಕಾರ್ಯಕ್ರಮಗಳು ವ್ಯವಸ್ಥಿತ ರೀತಿಯಾಗಿ ನಡೆಯಬೇಕೆಂದು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇಡೀ ಊರಿನ ಗ್ರಾಮಸ್ಥರು ಹಾಗೆ ಪರವೂರ ಗ್ರಾಮಸ್ಥರು ಯಾರು ಇದ್ದೀರಿ, ಹಿರೇಬಂಡಾಡಿ ಉಳಿತೋಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿ ಒಂದು ದೊಡ್ಡ ಕೆಲಸ ಆಗ್ತಾ ಉಂಟು. ತಮ್ಮಿಂದ ಏನಾದರೂ ಸಹಾಯ ಇದ್ದರೆ ನಮಗೆ ಮಾಡಿ ಅಂತ ನಾವು ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಯಾಕೆಂದರೆ ನಾವು ಪರವರಿಗೆ ಹೋಗುವಂಥ ಪ್ರಶ್ನೆ ಇಲ್ಲ. ನಾವು ನಮ್ಮ ಗ್ರಾಮದಿಂದ ಮಾಡುವುದಾಗಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಹಾಗಾದರೆ ದೇವರು ಗ್ರಾಮಕ್ಕೆ ಮಾತ್ರ ಸೀಮಿತವಂತಲ್ಲ, ಇಡೀ ಊರಿಗೆ ದೇವರು ಸೀಮಿತ. ನಿಮಗೂ ಏನಾದರೂ ಸ್ವಲ್ಪ ಕೊಡಬೇಕು ಅಂತ ಮನಸ್ಸಿದ್ದರೆ ನಮಗೆ ದೇವಸ್ಥಾನಕ್ಕೆ ಬನ್ನಿ, ಈ ದೇವಸ್ಥಾನ ನೋಡಿ, ಇಲ್ಲೇ ಕೆಲಸವನ್ನು ನೋಡಿ ನಮಗೆ ಕೊಡುವಂಥ ಏನಾದರೂ ಕಿಂಚಿತ್ ಕಾಣಿಕೆ ಇದ್ದರೆ ದೇವರಿಗೆ ಕೊಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹಿರೇಬಂಡಾಡಿ ಶ್ರೀ ಷಣ್ಮುಖ ದೇವಸ್ಥಾನದಲ್ಲಿ ನಡೆದ ಶಿಲೆಕಲ್ಲುಗಳ ಮೆರವಣಿಗೆಯ ಹೈಲೈಟ್ಸ್. ಗ್ರಾಮೀಣ ಭಾಗದಲ್ಲಿ ಸೊಗಸಾಗಿ ನಿರ್ಮಾಣಗೊಂಡು ಭಕ್ತರನ್ನ ಸಲಹುತ್ತಿರುವ ದೇವಾಲಯದ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ. ಈ ಮೂಲಕ ಮತ್ತೊಂದು ಕಾರ್ಣಿಕದ ಕ್ಷೇತ್ರವು ಲೋಕಮುಖಕ್ಕೆ ಪರಿಚಯಗೊಳ್ಳಲಿದೆ ಎನ್ನುತ್ತಾ ಈ ವಿಶೇಷ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೀವಿ. ವಂದನೆಗಳು.